ದೇರ್ಲಕಟ್ಟೆ ರಾಯತಲು 4 ಆಸ್ಪತ್ರೆ 4 ಮೆಡಿಕಲ್ ಕಾಲೇಜ್ ಉಂಡು അതേ പോലെ ഇവിടെ ചമ്മ കട്ടുവാന ഉണ്ട് 4 ഉയർച്ചയായിട്ടുണ്ട് അങ്ങനെ ഇത്തുന്നത് ഇവിടെ ബണ്ട് ആൾമാർക്ക് പുതിയ പുതിയ തീം സുഖാദ്ര തീം കൊടുക്കുന്ന നിലയിൽ albike.com ചൊല്ലുന്ന ഹോട്ടൽ ഇപ്പൊ തുടക്കായി ದೇರ್ಲಕಟ್ಟೆ ಸಿಟಿ ಗ್ರೌಂಡ್ ಮುಟ್ಟತ್ತಲು ದುಬೈ ಪ್ರಾಜತ್ತಲು പുതിയതായി സുറായി albike.com ഹോട്ടലിലെ തുടക്കത്തിലെ ഞായറാഴ്ച നടന്നത്. കേസ് അറ്റാക്കോയ തങ്ങൾ കുമ്പോൾ albike.com ഹോട്ടലിക്ക് തുടക്കം കൊടുത്തു. പിന്നെ ദുആ ആക്കിത്തു. حج بيتك الشريف الحرم ارزقنا وياه زيارة نبيك سيد مصطفى محمد صلى الله عليه وسلم لك الراتب ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع ಗಲ್ಫುರೆ ಬಾನ್ಯಕಾರಾಯಿ ಇಸ್ಮಾಯಿಲ್ ಕಿನ್ಯಾ, ಬೆಲ್ಮಾ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ HR, ಪಿರಾಕ್ರೆ ಸದಸ್ಯ ಕೆಬೀರ್ ದೇರ್ಲಕಟ್ಟೆ, ಹೋಟೆಲ್ ರೆ ದನಿ ಸಿದ್ದಿಕ್ ಅಹ್ಮದ್ ಲೇಸಲ್ ಮುಂಡ್ಯಾರ್. ದೇರಳಕಟ್ಟೆಯಲ್ಲಿ ಪ್ರಥಮ ಬಾರಿಗೆ, ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಮಿಡಲ್ ಈಸ್ಟ್ ರುಚಿಯೊಂದಿಗೆ albike.com ಅಂತ ಒಂದು ಫಾಸ್ಟ್ ಫುಡ್ ಇವತ್ತು ದೇರಳಕಟ್ಟೆಯಲ್ಲಿ ಕೇಸ್ ಅಟಕೋಯ ತಂಗಲ್ ಕುಂಬೋಲ್ರವರ ಹಸ್ತಕ್ಷೇಪದಿಂದ ಉದ್ಘಾಟನೆಗೊಂಡಿದೆ. ನಿಜವಾಗಿಯೂ ನಮ್ಮ ಈ ದೇರಳಕಟ್ಟೆ ಎಂಬ ಸಿಟಿಗೆ ಅಗತ್ಯವಾಗಿತ್ತು. ಇಲ್ಲಿ ಸುತ್ತಮುತ್ತಲು ಮೆಡಿಕಲ್ ಕಾಲೇಜುಗಳು, ಯೂನಿವರ್ಸಿಟಿಗಳು, ಅದರಲ್ಲಿರುವ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆಯೊಂದು ಫುಡ್ಡಿಗೆ ಬೇಕಾಗಿ ಕಾಯ್ತಾ ಇದ್ದರು. ನಿಜವಾಗಿಯೂ ಇದರ ಮಾಲಕರಾದಂತಹ ಸಿದ್ದಿಕ್ರವರು, ಅಬೂಬಕರ್ರವರು ಹಾಗೂ ಲತೀಫ್ರವರು ಸೇರಿ ಈ ಒಂದು ಹೋಟೆಲನ್ನು ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ. ನಮಗೆಲ್ಲರಿಗೂ ಸಂತೋಷದ ವಿಷಯ. ರುಚಿಕರವಾದ ತುಂಬ ವೆರೈಟಿಗಳನ್ನು ಕೂಡ ಇಲ್ಲಿ ಅವರು ಮಾಡಲು ಇಚ್ಛಿಸಿದ್ದಾರೆ. ಬ್ರೂಸ್ಟೆಡ್, ಕುಯಿ ಮಂದಿ ಹಾಗೂ ಇನ್ನಿತರ ಫಾಸ್ಟ್ ಫುಡ್ಡು. ದೇವರು ಇವರ ಈ ಒಂದು ಕಾರ್ಯವನ್ನು ಒಳ್ಳೆಯ ರೀತಿಯಾಗಿ ನಡೆಸಿಕೊಂಡು ಹೋಗಲು ಹಾಗೂ ಈ ಒಂದು ಹೋಟೆಲ್ ಚೆನ್ನಾಗಿ ನಡೆಯಲೆಂದು ನಾವು ಎಲ್ಲರೂ ಕೂಡ ಸೇರಿ ಹಾರೈಸ್ತಾ ಇದ್ದೇವೆ. ದೇರಳಕಟ್ಟೆಯಲ್ಲಿ ಪ್ರಥಮ ಬಾರಿಗೆ ಹಾಗೂ ಮಂಗಳೂರಲ್ಲಿ ಪ್ರಥಮ ಬಾರಿಗೆ albike.com ಮತ್ತು ಕುಯಿ ಮಂದಿ ಈ ದೇರ್ಲಕಟ್ಟೆಯಲ್ಲಿ ಪ್ರಥಮ ಬಾರಿಗೆ ಶುಭಾರಂಭಗೊಂಡಿದೆ. ಸುತ್ತಮುತ್ತಲಿನ ಎಲ್ಲ ಕಾಲೇಜು, ಹಾಸ್ಪಿಟಲ್, ಮೆಡಿಕಲ್ ಕಾಲೇಜು ಇರುವುದರಿಂದ ಇದು ಇಲ್ಲಿಗೆ ಒಂದು ಅತ್ಯಗತ್ಯವಾಗಿರುವ ಈ ಹೋಟೆಲ್ಗೆ ನಾನು ಶುಭ ಹಾರೈಸ್ತಾ, ಕೇರಳದಾದ್ಯಂತ ಹೆಸರಿರುವಂಥ ಕುಯಿ ಮಂದಿ ಅಂದರೆ ಬಹಳ ನ್ಯಾಚುರಲ್ ಆಗಿ ಒಂದು ಉಂಟು ಮಾಡುವಂಥ ಒಂದು ಬಿರಿಯಾನಿನ ಒಂದು ಬಗೆಯಾಗಿದೆ ಕುಯಿ ಮಂದಿ. ಹೊಂಡದೊಳಗೆ ಚಿಕನನ್ನು ಇಟ್ಟು ಅಥವಾ ಮಟನನ್ನು ಇಟ್ಟು ಮಾಡುವಂಥ ಬಿರಿಯಾನಿ. ಇದನ್ನು ನಾವು ಈಗಾಗಲೇ ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ನಾವು ಪರಿಚಯಿಸ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಅದಲ್ಲದೆ ಒಂದು ನಮ್ಮಲ್ಲಿ ವಿಶೇಷತೆ ಇದೆ. albikeನವರ ಒಂದು ಬರ್ಗರ್ ಇದೆ. ಇನ್ನೂ ಕೂಡ ಹಲವಾರು ಖಾದ್ಯಗಳನ್ನು ನಾವಿಲ್ಲಿ ತಮಗೆ ನೀಡಲಿದ್ದೇವೆ. ಆದ್ದರಿಂದ ಸುತ್ತಮುತ್ತಲಿನ ಎಲ್ಲರೂ, ಈ ಪ್ರದೇಶದ ಕಾಲೇಜು ಹಾಗೆ ಶಾಲಾ ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷ ಮುಂದಿನ ದಿನಗಳಲ್ಲಿ ವಿಶೇಷ ಕೊಡುಗೆಯನ್ನು ಕೂಡ ನಾವು ರಿಯಾಯಿತಿಯನ್ನು ನೀಡಲಿದ್ದೇವೆ. ಪ್ರಥಮ ಬಾರಿಗೆ ನಮ್ಮ ಬೆಲ್ಮ ಗ್ರಾಮದಾನಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಕುಯಿ ಮಂದಿ ಮತ್ತು albike.com ಅಂತೇಳಿ.
ಇದು ಬಹಳ ಹೆಮ್ಮೆಯ ವಿಷಯ, ನಮಗೆ ಗ್ರಾಮದಲ್ಲಿ ಹೆಮ್ಮೆಯ ವಿಷಯ. ಇದು ಪ್ರಥಮ ಬಾರಿ ಮಂಗಳೂರಿನಲ್ಲಿ ಇದು ಪ್ರಥಮ ಬಾರಿಯಾಗಿ ಇಲ್ಲಿ ಉದ್ಘಾಟನೆಗೊಂಡಂತಂತು. ಇದಕ್ಕೆ ಗ್ರಾಹಕರ ಸಹಕಾರ ಬಹುಮುಖ್ಯ. ಗ್ರಾಹಕರ ಸಹಕಾರ ಇದ್ದರೆ ಇದು ಬಹಳ ಉನ್ನತ ಮಟ್ಟಕ್ಕೆ ಏರ್ತಂತೆಲ್ಲ ಆಶಾಭಾವ ನನಗೆ ಇದೆ. ಇದು ದೇವರು ಇದನ್ನು ಅತಿ ಉಜ್ವಲವಾಗಿ ಭವಿಷ್ಯದಲ್ಲಿ ಅತಿ ಉತ್ತಮ ಸಂಸ್ಥೆಯಾಗಿ ಬೆಳಗಲಿ ಅಂತ ಹಾರೈಸ್ತಾ, ಅಮೀರ್ ತಂಗಲ್ ಕಿನ್ಯ, ಬಾತೀಶ್ ತಂಗಲ್, ಆಸಿಫ್, ಅಬ್ದುಲ್ റഹ്മാൻ, ഷാബു ഒടങ്കച്ചേരി, മൂസ ഹാജി പഞ്ചാല, സുലൈമാൻ ഹാജി കടബ, പിന്നെ ബെലിബിന്ദർറങ്ങ മേൽത്തെ നിലിന്ദർ albaik.com ദനിമാരായ സിദ്ദീഖ് അഹമ്മദ്, അബൂബക്കർ ഹാജി ബറുവ, ಅಬ್ದುಲ್ ಲತೀಫ್ ಕುಂಜತೂರ್, ರಫೀಕ್ ತುಂಬೆ ಇಂಗ ಬಿಂದರ್ಗ್ ಮರ್ಹಬಾ ಆಕಿತ್ತು ಎಲ್ಲಾರೆ ಸಹಕಾರ ಬೇನುಂಟು ಚೊನ್ನಾರ್.